ಕರ್ನಾಟಕ ಸರ್ಕಾರದ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ಊರಲ್ಲಿ ಆಹಾರ ಕಿಟ್ ವಿತರಣೆಯಾಗದೆ ಆಹಾರ ಪದಾರ್ಥಗಳು ಕೆಟ್ಟು ಹೋಗುತ್ತಿವೆ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಸಹಾಯವಾಗಲೆಂದು ಕಾರ್ಮಿಕ ಇಲಾಖೆಯಿಂದ ಆಹಾರ ಕಿಟ್ ಬಿಡುಗಡೆಯಾಗಿದೆ. ಆದರೆ ಸಮರ್ಪಕವಾಗಿ ಕಿಟ್ ವಿತರಣೆಯಾಗದೆ ಸಾವಿರಾರು ಕಿಟ್ಗಳು ಗೋಡೌನ್ನಲ್ಲಿ ರಾಶಿ ಬಿದ್ದು ಅದರಲ್ಲಿದ್ದ ಆಹಾರ ಪದಾರ್ಥಗಳು ಕೆಟ್ಟು ಹೋಗುತ್ತಿವೆ. ಆಗೊಮ್ಮೆ ಈಗೊಮ್ಮೆ ಬಂದು ಕೆಲವು ಕಾರ್ಮಿಕರಿಗೆ ಗಂಟೆಗಟ್ಟಲೆ ಕಾಯಿಸಿ ಸತಾಯಿಸಿ ಕಿಟ್ ಕೊಡಲಾಗುತ್ತಿದೆ ಎಂದು ಪುರಸಭೆಯ ಸದಸ್ಯರಾದ ಶುಭೋದ್ ರಾವ್ ಆರೋಪಿಸಿದ್ದಾರೆ. ನಮ್ಮ ಸಚಿವರು ಸನ್ಮಾನ ಅಭಿನಂದನೆಗಳಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಸರ್ಕಾರ ತಕ್ಷಣ ಈ ಬಗ್ಗೆ ಗಮನ ಹರಿಸಿ ಆಹಾರ ಕಿಟ್ ವಿತರಿಸಬೇಕು ಎಂದು ಆಗ್ರಹಿಸಿದರು. ಇಲ್ಲಿ ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಬಿಡುಗಡೆಯಾಗಿರುವ ಆಹಾರ ಕಿಟ್ಗಳು ಈ ಕೊಠಡಿಯಲ್ಲಿ ದಾಸ್ತಾನಿದೆ. ಸುಮಾರು 2-3 ತಿಂಗಳಿಂದ ಆಹಾರ ಪೊಟ್ಟಣಗಳು ಈ ಕೊಠಡಿಯಲ್ಲಿ ದಾಸ್ತಾನಿದ್ದು ಆಹಾರ ಪದಾರ್ಥಗಳು ಕೆಟ್ಟು ಹೋಗುತ್ತಿವೆ. ಆದರೂ ಅದನ್ನು ಸರಿಯಾದ ರೀತಿಯಲ್ಲಿ ಕಾರ್ಮಿಕರಿಗೆ ವಿತರಿಸುವ ಕೆಲಸ ಇಲಾಖೆಯಿಂದ ಆಗಲಿ ಸರ್ಕಾರದ ವತಿಯಿಂದ ಮಾಡ್ತಾ ಇಲ್ಲ. ನಮ್ಮ ಶಾಸಕರು ಇವತ್ತು ಸಚಿವರಾಗಿದ್ದಾರೆ. ಅವರು ಅಭಿನಂದನೆಗಳನ್ನು ಸನ್ಮಾನಗಳನ್ನು ಸ್ವೀಕರಿಸುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಇಲ್ಲಿ ಆಹಾರ ಪದಾರ್ಥಗಳು ಕುಳಿತಾ ಇದೆ. ಜನರು ಸರಿಯಾದ ರೀತಿಯಲ್ಲಿ ಹೊಟ್ಟೆಗೆ ಇಲ್ಲದೆ ಕಾರ್ಮಿಕರು ಇವತ್ತು ಮನೆಯಲ್ಲಿ ಉಪವಾಸ ಕೊಳ್ತಕ್ಕಂಥ ಈ ಸಂದರ್ಭದಲ್ಲಿ ಇಲ್ಲಿರುವ ಆಹಾರ ಕಿಟ್ಗಳನ್ನಾದರೂ ಅವರಿಗೆ ವಿತರಣೆ ಮಾಡಿ ಅವರ ಹೊಟ್ಟೆಯನ್ನು ತುಂಬಿಸುವಂಥ ಕೆಲಸವನ್ನು ಇವರು ಮಾಡ್ಬೋದಿತ್ತು. ಆದರೆ ಸಚಿವರು ಇದನ್ನು ನಿರ್ಲಕ್ಷ್ಯ ಮಾಡಿದ ಪರಿಣಾಮವಾಗಿ ಇವರ ಆಹಾರ ಪದಾರ್ಥಗಳು ಇಲ್ಲಿ ಕೆಟ್ಟು ಹೋಗ್ತಾ ಇದೆ. ಬೆಳಿಗ್ಗೆ 10 ಗಂಟೆಗೆ ಬಂದ ಇವರು ಕೆಲವು ಕಟ್ಟಡ ಕಾರ್ಮಿಕರು ನೋಡಿ 11 ಗಂಟೆ 12 ಗಂಟೆ ಆಗಿದೆ ಇಲ್ಲಿ ಬಂದು ಬರಬಾರದ ಸಂಕಟವನ್ನು ಪಡ್ತಾ ಇದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ಈ ಆಹಾರ ಕಿಟ್ಗಳನ್ನು ಅವರಿಗೆ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಬೇಕನ್ನುವಂಥ ಮನವಿಯನ್ನು ಮಾಡ್ತೇವೆ.